ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಬೇಳೆ ಸಾರು ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ಇದರಲ್ಲಿ 1.5 ಗ್ಲಾಸ್ನಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡಿದ್ದೀನಿ. ಈಗ ನೋಡಿ, ಕುಕ್ಕರಲ್ಲಿ ಹಾಕಿದ್ದೀನಿ. ಒಂದು 2 ಟೊಮೆಟೊ, ಹಾಗೆಯೇ 1 ನೀರುಳ್ಳಿ, ಹಾಗೆಯೇ ಒಂದು 2 ಅಥವಾ 3 ಮೆಣಸು ಯೂಸ್ ಮಾಡ್ತಿದ್ದೀನಿ. ಹಾಗೆಯೇ ಸ್ವಲ್ಪ ಶುಂಠಿ, ಇನ್ನೊಂದು ಸ್ವಲ್ಪ ಟೊಮೆಟೊ, ಹಾಗೆಯೇ ನೀರುಳ್ಳಿ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಯೂಸ್ ಮಾಡ್ತಿದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಬೇಯಲಿಕ್ಕೆ ಇಡ್ತಿದ್ದೀನಿ. ಎಲ್ರಿಗೂ ಬೇಳೆ ಸಾರು ಮಾಡಲಿಕ್ಕೆ ಗೊತ್ತಿದೆ, ಆದರೆ ನಾನಿಲ್ಲಿ ಸ್ವಲ್ಪ ಚೇಂಜಾಗಿ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ನನ್ನ ಸ್ಟೈಲಲ್ಲೇ. ಹೇಗೆ ಬರುತ್ತೆ ಅಂತೇಳಿ ನೋಡೋಣ. ನೋಡಿ, ಇವಾಗ ಬೆಂದಿದೆ ಬೇಳೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಬೆಂದಿದೆ ಕರೆಕ್ಟಾಗಿ. ಹಾಗೆಯೇ ಸ್ವಲ್ಪ ಹುಳಿಯನ್ನು ನೋಡಿ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಂಡ್ಕೊಂಡು ಅದನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಇದರಲ್ಲಿ ಬರೀ ಹುಳಿ ಇಲ್ಲ, ಸ್ವಲ್ಪ ಸಾಂಬಾರು ಹುಡಿ, ಹಾಗೆಯೇ ಸ್ವಲ್ಪ ಇಂಗನ್ನು ಯೂಸ್ ಮಾಡಿದ್ದೀನಿ. ಅದನ್ನು ನೋಡಿ ಹೀಗೆ ಚೆನ್ನಾಗಿ ಹಾಕ್ಕೊಳ್ತಿದ್ದೀನಿ. ಇವಾಗ ತೆಂಗಿನ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ 1 ಗಡಿಯಷ್ಟು ತೆಂಗಿನ ಹಾಲಿದೆ. ಇದನ್ನು ಸರಿಯಾಗಿ ಹಿಂಡ್ಕೊಳ್ಬೇಕು. ಹೀಗೆ ನಾವು ತೆಂಗಿನ ಹಾಲು ಹಾಕೋದ್ರಿಂದ ನಮ್ಮ ಬೇಳೆ ಸಾರು ಇನ್ನೂ ಸಹ ಟೇಸ್ಟಿಯಾಗಿ ಬರುತ್ತೆ. ಇದು ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡೋಣ. ನೋಡಿ, ಇವಾಗ ಸರಿಯಾಗಿ ಕುದೀತಾ ಇದೆ. ನಾವೊಂದು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನ್ನಷ್ಟು ಸಾಸಿವೆ. ಅದು ಚಟಪಟ ಅಂತ ಆಗಬೇಕು. ಆವಾಗ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅದರದ್ದು. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಕೊಂಡು ಯೂಸ್ ಮಾಡ್ತಿದ್ದೀನಿ. ನಾವೊಂದು ಪದಾರ್ಥಕ್ಕೆ ಅಥವಾ ಗ್ರೇವಿಗೆ ಯಾವುದಕ್ಕೂ ಕೂಡ ಒಗ್ಗರಣೆ ಹಾಕಿದರೆ ಅದರದ್ದೊಂದು ಟೇಸ್ಟೇ, ಹಾಗೆಯೇ ಒಂದು ಪರಿಮಳ ಇರ್ತದಲ್ಲ, ಅದೇ ಚೆನ್ನಾಗಿರುತ್ತೆ. ಇವಾಗ ಕರಿಬೇವನ್ನು ಯೂಸ್ ಮಾಡ್ತಿದ್ದೀನಿ. ಸರಿಯಾಗಿ ಕಾಯಬೇಕು. ಇವಾಗ ನಮ್ಮ ಬೇಳೆ ಸಾರಿಗೆ ಈ ಒಗ್ಗರಣೆನ ಹಾಕೊಳ್ಳೋಣ. ಚುಯಿ ಅಂತೇಳಿ ಹಾಗೆ ಶಬ್ದ ಬರುತ್ತೆ.
ನೋಡಿ ಇವಾಗ ನಮ್ಮ ಬೇಳೆ ಸಾರು ರೆಡಿಯಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಈ ನಮ್ಮ ಬಿಸಿ ಬಿಸಿಯಾದಂತಹ ಬೇಳೆ ಸಾರು ರೆಡಿಯಾಗಿದೆ. ಹಾಗೆಯೇ ಇದನ್ನು ತಿನ್ನಲಿಕ್ಕೆ ಇಡ್ಲಿ ಅಥವಾ ಸೇಮಿಗೆ ಜೊತೆ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ನೋಡ್ತಿದ್ದೀರಿ ವಿಜಯ ವ್ಲಾಗ್ಸ್ ಬೆದ್ರ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇನ್ನು ಮುಂದೆ ಡೈಲಿ ಭೇಟಿ ಆಗ್ತೀನಿ ಹೊಸ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್.